ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಯಾನ್ ಶೀಲಕುಂದರ್ ಇದು ವಾರ್ತದೀವರ ಕರೆನ ಒಂಜಿ ವರ್ಷದ ಬೇನೆ ಬೇಜಾರ್ ಮರೆಪರೆ ಸಾಂಸ್ಕೃತಿಕ ಪಂಥ ಎಡ್ಡ ವೇದಿಕೆ ಎಂದು ಒಡಿಪು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಉದಯ್ ಕುಮಾರ್ ಶೆಟ್ಟಿ ಪಂತೆರ ಒಡಿಪು ಜಿಲ್ಲಾಡಳಿತ ರಜತಾದ್ರಿ ನಡತಿನ ಆರ್ಡಿಪಿಆರ್ ಸಾಂಸ್ಕೃತಿಕ ಪಂಥದ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತಿರಿಯರು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರಿನ ಒಡಿಪು ಜಿಲ್ಲಾ ಘಟಕದ ನೆಲೆಟ್ ಶುಕ್ರವಾರ ಒಡಿಪು ಜಿಲ್ಲಾಡಳಿತ ಸಂಕೀರ್ಣ ರಜತಾದ್ರಿತ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣಡು ಆರ್ಡಿಪಿಆರ್ ಸಾಂಸ್ಕೃತಿಕ ಪಂಥದ ಕಾರ್ಯಕ್ರಮ ನಡೆತಂಡು ಉದಿಪನ ಲೇಸಡು ಸಂಘದ ಒಡಿಪು ಜಿಲ್ಲಾ ಘಟಕ ಗುರ್ಕಾರ್ಯರ ಮಂಜುನಾಥ ಶೆಟ್ಟಿ ಸುರುತ್ತಪಾತಿರ ಪಂಡದ 5ನೇ ವರ್ಷದ ಕಾರ್ಯಕ್ರಮವೊಂದು ಬೇತೆ ಬೇತೆ ಗೊಬ್ಬುಲೆನ್ 2 ದಿನ ನಡಪಾದ ಮಾತೆರೆಕ್ಲ ಉಲ್ಲಾಸ ಮೂಡಡ್ ಪನ್ಪುನ ದಿಟ್ಟಿದಿ ಒಂದು ಈ ಕಾರ್ಯಕ್ರಮ ಮಲ್ದಾಂದು ಪಂಡಿರ ಒಡಿಪು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಉದಯ್ ಕುಮಾರ್ ಶೆಟ್ಟಿ ತಾಲೂಕ್ ಪಂಚಾಯತ್ಲನ ಬೇತೆ ಬೇತೆ ಅಧಿಕಾರಿಲನ ಒಟ್ಟುಗು ಕಾರ್ಯಕ್ರಮ ಉದಿಪನ ಮಲ್ತಿರ ಉದಯ್ ಕುಮಾರ್ ಶೆಟ್ಟಿ ಪಾತಿರ್ದು PDPR ಇಲಾಖೆದ ವಿಶಿಷ್ಟ ಕಾರ್ಯಕ್ರಮ ಒಂಜಿ ವರ್ಷದ ಬೇನೆ ಬೇಜಾರ್ಲೆನ್ ಮರೆಪರೆ ಒಂಜಿ ವೇದಿಕೆ ಗೊಬ್ಬುಲೇನು ನಡಪಾದಂಡು ಗೊಬ್ಬುದ ಇಲಾಖೆ ಎಡ್ಡೆ ಪ್ರೋತ್ಸಾಹ ಕೊರೊಂದುಂಡು ಆಫೀಸ್ ಕಾರ್ಯಾಲಯನ್ ಮರತದ ಮಾತಿರ್ಲ ಈ ಪಂತೊಡು ಖುಷಿಟ್ಟು ಪಾಲ್ದಿತನುಡು ಸಂಘ ಬುಕ ತಾಲೂಕು ಸಂಘುಲೆಗೆ ಮೆಚ್ಚುಗೆ ತೆರಿಪಾವೆಂದು ಪಂಡಿರ ಚುನಾವಣಾ ಆಯೋಗ ಜನವರಿ 23 ಮತದಾರರನ ದಿನ ಅಂದು ಘೋಷಣೆ ಮಲ್ತು ನೀಡಿದವರ ಮಂಜುನಾಥ ಶೆಟ್ಟಿ ಮತದಾರರನ ದಿನದ ಪ್ರತಿಜ್ಞೆ ಮಲ್ಪಾಯಿರ PDPR ಇಲಾಖೆದ ರೋಷನ್ ಶೆಟ್ಟಿ ಕುಂದಾಪುರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕಾರ್ಲಾ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕರು ಕೃಷ್ಣಾನಂದ ಹೆಬ್ರಿ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕರು ದಿನೇಶ್ ಒಡಿಪು ಜಿಲ್ಲಾ ಸರ್ಕಾರಿ ಕೆಲಸದ ಸಂಘದ ಪಣವು ಗುರ್ಕಾರ್ಯರು ದಯಾನಂದ ಬೆನ್ನೂರು ಜಿಲ್ಲಾ ಪಂಚಾಯತ್ ಲೆಕ್ಕ ಪರಿಶೋಧನಾ ವಿಭಾಗದ ಪೂರ್ಣಿಮಾ ಲೆಕ್ಕಾಧಿಕಾರಿಲು ನಿಶ್ಚಿತ್ ಹೆಗ್ಡೆ ಕಾರ್ಯಕ್ರಮಟು ಪಾಲ್ದೆತೊಂಡೆರ ಜನಪದ ಸಿನಿಮಾ ಪದ ನಲಿಕೆ ಪ್ರಹಸನ ಇಂಚ ಮೂಜಿನ ಮುನೆಡು ಪಂಥದ ಕಾರ್ಯಕ್ರಮ ಬೊಕ್ಕ ಬೇತೆ ಮನಸ್ಸುಗುಲ್ಲಾಸದ ಕಾರ್ಯಕ್ರಮಲು ನಡೆತಂಡು ಕಾರ್ಯಕ್ರಮವನ್ನು ನಡೆಸುವಾಗ ಒಂದಷ್ಟು ಉತ್ಸಾಹ ಬರಲಿ, ಒಂದಷ್ಟು ಹುರುಪು ಬರಲಿ ಅನ್ನೋ ಕಾರಣಕ್ಕೆ ಸ್ಪರ್ಧೆ ಅನ್ನಕ್ಕಂಥದ್ದನ್ನು ಇಟ್ಟು ಅದಕ್ಕೆ ಬಹುಮಾನಗಳನ್ನು, ಟ್ರೋಫಿಗಳನ್ನು, ಮೆಡಲ್ಗಳನ್ನು ಘೋಷಣೆ ಮಾಡಿದ್ದೇವೆ ಹೊರತು ಇದು ಯಾರು ಎದುರಾಳಿಗಳಲ್ಲ. ಇದು ಕೇವಲ ಸಾಂಸ್ಕೃತಿಕ ವೈಭವವನ್ನು ಮೆರಿತಕ್ಕಂಥದ್ದು, ಸಾಂಸ್ಕೃತಿಕ ಈ ಮನಸ್ಸನ್ನು ಸಾಂಸ್ಕೃತಿಕ ಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಸಮಸ್ತ RDPR ಇಲಾಖೆಯ ಸಿಬ್ಬಂದಿಗಳು ತಾವು ಮಾಡ್ತಿದ್ದೀರಿ, ನೌಕರರು ತಾವು ಮಾಡ್ತಿದ್ದೀರಿ. ಬಹುಶಃ ಇದರಲ್ಲಿ ನಲಿವುಗಿಂತ ಜಾಸ್ತಿ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಇದು ಸೂಕ್ತ ವೇದಿಕೆ ಅಂತ ಅನಾವರಣ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಕಳೆದ ಸಲ ನಾನು ಇಲ್ಲಿ ವೀಕ್ಷಕನಾಗಿ ಇದರಲ್ಲಿ ಭಾಗವಹಿಸಿದ್ದೆ. ಬಹುಶಃ ಮುಂದಿನ ದಿನಗಳಲ್ಲೂ ಸಹ ನಾನು ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೆ. ನೋಡುವ ನೆಕ್ಸ್ಟ್ ಇಯರಲ್ಲೂ ನಾವು ಇಲ್ಲಿ ಇದ್ದರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಸಂಘಟಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಪಿರ್ವೆರೆ ಮಹಾಮಂಡಲದ ಅರ್ಧ ವರ್ಷದ ಮಹಾಸಭೆ ಶನಿವಾರ ಕುದ್ರೋಳಿ ಕ್ಷೇತ್ರದ ಸಭಾಂಗಣೋಡ್ ನಡೆತಂಡು ಮಹಾಮಂಡಲದ ಗುರ್ಕಾರ್ಯರು ಸೂರ್ಯಕಾಂತ್ JC ಸುವರ್ಣ ಗುರ್ಕಾರ್ಮೆಡ್ ಕ್ಷೇತ್ರದ ಗುರ್ಕಾರ್ಯರು ಜಯರಾಜ್ H ಸೋಮಸುಂದರಂ ಸಭೆಯನ್ನು ಉದಿಪನ ಮಲ್ತೆರ ರಾಷ್ಟ್ರೀಯ ಬಿರ್ವೆರೆ ಮಹಾಮಂಡಲ ಮೂಲ್ಕಿದ ಅರ್ಧ ವರ್ಷದ ಪ್ರಾದೇಶಿಕ ಸಭೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ JC ಸುವರ್ಣ ಕಲ್ಯಾಣ ಮಂಟಪ ನಡೆತಂಡು ಮಹಾಮಂಡಲದ ಗುರ್ಕಾರ್ಯರು ಸೂರ್ಯಕಾಂತ JC ಸುವರ್ಣ ಗುರ್ಕಾರ್ಮೆಡ್ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ಯರು ಜಯರಾಜ್ H ಸೋಮಸುಂದರಂ ಸಭೆಯನ್ನು ಉದಿಪನ ಮಲ್ತೆರ ಬಿರ್ವೆರೆ ಮಹಾಮಂಡಲ ನನಲಾತ್ ಸಮಾಜ ಸೇವೆ ಮಲ್ಪಡಂದು ಜಯರಾಜ್ H ಎಡ್ಡೆಪ್ಪು ಬೇಕಿಯರ ಮೆಸ್ಕಾಂ ಪಸಗುರ್ಕಾರ್ಯರು ಹರೀಶ್ ಕುಮಾರ್ ಬೆಳ್ತಂಗಡಿ ಬೊಕ್ಕ ರಾಜ್ಯ ಪಿರವರಿ ದಿನ ವರ್ಗಲೆನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ಮಂಜುನಾಥ ಪೂಜಾರಿ ಬೊಕ್ಕ ಜಯರಾಜ್ H ಸೋಮಸುಂದರಂ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಬರೋ ಕಲ್ಪನಾ ಸಾಧಕ ವಿದ್ಯಾರ್ಥಿಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಫೆಬ್ರವರಿ 21 ನಡಪನ ಕುದ್ರೋಳಿ ತೀರ್ಥಾಟನೆದ ನಮ್ಮ ನಡೆ ಗುರುವಿನ ಕಡೆ ಕಾರ್ಯಕ್ರಮದ ಮಾಹಿತಿ ಒಲೆ ಬಿಡುಗಡೆ ಮಲ್ತೆರ ಕ್ಷೇತ್ರದ ಆಡಳಿತ ಮಂಡಳಿ ಪಣವು ಗುರ್ಕಾರ್ಯರಾದ ಪುನಃ ವಕೀಲರ್ಲಾದ ಪುನಃ ಪದ್ಮರಾಜ್ ಆರ್ ಪೂಜಾರಿ ಸಭೆಯನ್ನು ಉದ್ದೇಶಿಸಿದ ಪಾತಿಡ್ದು ಮಹಾಮಂಡಲದ ಕಾರ್ಯಾಲಯಗೆ ಎಡ್ಡೆಪ್ಪು ಬೇಕಿಯರ ಸೂರ್ಯಕಾಂತ JC ಸುವರ್ಣ ಗುರ್ಕಾರ್ಮೆದ ಪಾತಿರ ಪಂಡದ ಬಿರ್ವೆರೆ ಸಮಾಜನು ಒಟ್ಟು ಸೇರಾವನ ಜವಾಬ್ದಾರಿ ಮಾತಿರ್ನಲ ಮಿತ್ತೊಂಡು ಸಮಾಜನು ದೂರನ ಬದಲು ನಮ್ಮಡ್ದಾಯಿನ ಎಡ್ಡೆ ಕೆಲಸ ಮಲ್ಪುಗಾಂದು ಪಂಡೆರ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಶಿವಾಜಿ ಸುವರ್ಣ ಗಣೇಶ್ L ಪೂಜಾರಿ ಜಯಾನಂದ ಪ್ರಭಾಕರ ಬಂಗೇರ BN ಶಂಕರ ಪೂಜಾರಿ ಸಭೆಟ್ಟು ಪಾಲ್ದೆತೊಂಡೆರ
ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಮುಲ್ಕಿ ಮಕ್ಕಳು 25 ವರ್ಷಗಳ ಹೆಚ್ಚ ಬಾರಿ ಬೇಲೆ ಮತ್ತೊಂದು ಬೈದ್ಯಾರೆ ಮುಲ್ಕಿಡ ಸ್ವಂತ ಕಟ್ಟದ ಅಂಚನೆ ಮತ್ತು ಸಮಾಜ ಮುಖಿ ಸೇವೆ ಮತ್ತೊಂದು ಮಾತ್ರ ಈಗ ಬುಡತ್ತಿನ ಕಷ್ಟಡಿ ತಿನ್ನಕ್ಲೆ ಮತ್ತು ಸಹಾಯ ಮತ್ತೊಂದು ಸಮಾಜದ ಮಾತ ಜನಕ್ಲೆಗ್ಲ ಬೆಲೆ ಮತ್ತೊಂದು ಮಸ್ತ್ ಬಾರಿ ಕುದರ್ದ ದುಮ್ದ ಅಧ್ಯಕ್ಷರಾಗಿ ಮತ್ತಿರ್ತೇವೆ ಅದ್ರಲ್ಲಿ ಬೆಲೆ ಮತ್ತದ ಇತ್ತದ ನೆಕ್ಸ್ಟ್ ಜನರೇಷನ್ಗೆ ಸಾಧಿ ಮಂತು ಕೊಡ್ತೇವೆ ನಂಗೆ ಏತೇ ಬೇಲೆಲುಪ್ಪ ಒಯ್ಟು ನಮ್ಮ ಇನಿ ಉಪ್ಪ ಅಣ್ಣ ನಾರಾಯಣ ಗುರುಕುಲ ಆಡಿದ ಒಂದು ಕ್ರಾಂತಿ ನಮ್ಮ ಸಮಾಜ ಇನಿ ಇತ್ತ ತರದಿರ್ತದ ಉಂತೊಡುಂದಾಂಡ ಆ ದಿನ ಕಾರಣ ಪನ್ಪುಡೆ ನಮ್ಮ ಮನಪರೆ ಬಲ್ಲಿ ನಮ್ಮ ಇಲ್ಲಡ್ದು ಉಪ್ಪುನ ನಮ್ಮ ಕಣ್ಣನೆ ಬುಡಿದಿ ಜೋಕುಲು ಅಂಚನೆ ಸಾಧ್ಯ ಆಗಲು ಅದಲ್ಲ ಅಪ್ಪೆಪ್ಪನಗಳೆಲ್ಲ ಲೆಪ್ಪದ್ದು ಬರ್ಪನ ಆ ಒಂಜಿ ದಿನ ನಮ್ಮ ನೆಕ್ಕಾದ ಮೀಸಲ ದೀವೋಡು ಆ ಫೆಬ್ರವರಿ 21 ಅಂತ ಕಾರ್ಯಕ್ರಮೋಡು ಈಗಲು ಮಾತೆಲ್ಲ ಬರ್ತದೆ ಜೊತೆ ಆವೋಡು ಸಂಸ್ಥೆ ಉಂಟು ಸಂಘಟನೆ ಉಂಟು ಅದು ಪೂರ ಒಟ್ಟಾದ ಒಂದೇ ಸಂಘಟನೆ ಅಡಿಟ್ ಗಟ್ಟಿ ಅವರು ಬಂದು ಉದ್ದೇಶ ಜಯಶ್ರೀ ಸುವರ್ಣರ್ ಒಂದು ಘಟನೆ ಬಂದಿ ಮಹಾಮಂಡಲ ಇದು ಪ್ರತಿ ಪ್ರೋಗ್ರಾಮ್ ಪೋನಾಗ ನನಗೆ ಪ್ರಶ್ನೆ ಕೇಂದ್ರ ದಿಕ್ಕೊಂಡು ಬಂದಾಗ ಬಿಲ್ಲವ ಸಮಾಜ ಒಟ್ಟೆದ ಆಪಿನ ಏರ್ ಒಟ್ಟು ಮಲ್ಪು ಎನ್ನ ಪ್ರಶ್ನೆ ಒಟ್ಟು ಏರ್ ಮಲ್ಪು ಇರ ವಿಧಾಯಕ ಬರ್ಪೇರ ದೇವರ ಕರ ಬಿಡುವರ ಕಿ ನಮನೆ ಮಲ್ಬೋದು ಸಾಲುಮರದ ತಿಮ್ಮಕ್ಕ ಇಸೆ ಆಧಾರದ ಫಲಪೂರ್ವ ಪ್ರದರ್ಶನ 2020 ಜನವರಿ 27 ಮುಟ ಒಡಿಪು ದೊಡ್ಡನಗುಡ್ಡದ ತೋಟಗಾರಿಕೆದ ಪುರ್ಪ ಏಲಂ ಕೇಂದ್ರಡು ದೀವನೊಂದು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಪಂತೆರ ಉಡುಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸುದ್ದಿಕೊಟ್ಟು ಪಾತ್ರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬಕ ತೋಟಗಾರಿಕೆ ಇಲಾಖೆದ ಜೊತೆ ಸೇರಿಕೆಡ ಸಾಲುಮರದ ತಿಮ್ಮಕ್ಕ ಇಸೆಯಾಧಾರದ ಫಲಪೂರ್ವ ಪ್ರದರ್ಶನ 2020 1 ಜನವರಿ 27 ಮುಟ ಒಡಿಪುದ ದೊಡ್ಡನಗುಡ್ಡದ ತೋಟಗಾರಿಕೆ ಇಲಾಖೆದ ಪುರ್ಪ ಏಲಂ ಕೇಂದ್ರಡು ದೀವನೊಂದು ಪಂಡೆರ 20 ಗಂಟೆಗೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫಲಪೂರ್ವ ಪ್ರದರ್ಶನ ಉದಿಪನ ಮಲ್ಪೇರ ಶಾಸಕರು ಯಶಪಾಲ ಸುವರ್ಣ ಗುರುಕಾರ್ಮೆ ವಹಿಸುವೇರ ಪ್ರದರ್ಶನದಲ್ಲಿ ಕೊಡು 7,020 ಜಾತಿದ ಭೂತ ದೈಕ್ಲೈನ ಪೆಟೋನಿಯಾ ಸೆಲೋಶಿಯಾ ಸಾಲಿಯಾ ಸೇಮಂತಿಗೆ ಗೊಂಡೆಪು ಜೀನಿಯಾ ಚೈನಾ ಆಸ್ಟರ್ ಇಂಚಿತ್ತಿ ಪಾಕ ಬಗೆತ ದೈಕ್ಲೆಯನ್ನು ಜೋಡಿಸಾಕೊಂಡು ಈ ಸರ್ತಿದ ಫಲಪೂರ್ವದ ಮುಖ್ಯ ಗುಮನವೈಪನ ಸಾಲುಮರದ ತಿಮ್ಮಕ್ಕನ ಜೀವನ ಬಕ ಸಾಧಲಿನ ಬಗೆಟ್ ಕಲಾಕೃತಿಗಳನ್ನ ಪ್ರದರ್ಶನ ಕೃಷಿಗೆ ಸಂಬಂಧಪಟ್ಟಿನ ಇಲಾಖೆಯಲ್ಲಿನ ವಸ್ತು ಪ್ರದರ್ಶನ ಬಕ ಮಾರಾಟದ ಅಂಗಡಿಲು ದೀಪನೊಂದು ಆರ್ಪಂಡೆರ ನರ್ಸರಿ ದೈಕ್ಲೆನ ಮಾರಾಟ ಅಂಗಡಿ ಕೃಷಿ ಸಾಧನಲೆನ ಪ್ರದರ್ಶನ ಯಂತ್ರ ಸಾಧನಲೆನ ಮಾರಾಟದ ಅಂಗಡಿಲೆಂದು ದೀಪುಂಡು ಫಲಪೂರ್ವ ಪ್ರದರ್ಶನ ತುಯ್ಯರ ಕಾಂಡೆ ಪತ್ತಡ್ದು ರಾತ್ರಿ 8 ಮುಟ ಅವಕಾಶ ಮಲ್ತು ಕೊಡ್ತೊಂದು ಉಡುಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ತಿರಿಪಾಯರ ತೋಟಗಾರಿಕೆ ಇಲಾಖೆದ ಜಂಟಿ ನಿರ್ದೇಶಕರ ಕ್ಷಮಾ ಪಾಟೀಲ್ ಸುದ್ದಿ ಕೊಟ್ಟಿದ್ದೇರ ಜನವರಿ 26ನೇ ತಾರೀಕಿಂದ 28ನೇ ತಾರೀಕು ತನಕ 3 ದಿನ ನಾವು ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಈ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದ್ದೀವಿ. ಇದೇ ರೈತ ಸೇವಾ ಕೇಂದ್ರ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸರ್ತಿ ನಾವು ಸಾಲುಮರದ ತಿಮ್ಮಕ್ಕ ಅವ್ರದ್ದು ಲೈಫ್ ಜರ್ನಿ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಅದರ ಪ್ರಕಾರವಾಗಿ ಹಲವಾರು ಮಾಡೆಲ್ಸು ಸ್ಟ್ರಕ್ಚರ್ಸು ಕ್ರಿಯೇಟ್ ಮಾಡಿದ್ದೀವಿ. ಸಾಲುಮರದ ತಿಮ್ಮಕ್ಕನವರ ಜೀವನ ಮತ್ತು ಸಾಧನೆ ಬಗ್ಗೆ ಕಲಾಕೃತಿಗಳ ಪ್ರದರ್ಶನ, ಫಲಪುಷ್ಪ ಪ್ರದರ್ಶನದಲ್ಲಿ ಗುಲಾಬಿ, ಸೇವಂತಿಗೆ ಹಾಗೂ ಮುಂತಾದ ಹೂಗಳನ್ನು ಬಳಸಿ ವಿವಿಧ ಕಲಾಕೃತಿಗಳನ್ನು ತಯಾರಿಸಲಾಗಿರುತ್ತೆ. ತೆಂಗಿನ ಗರಿಗಳಿಂದ ಜಾನೂರ್ ಆರ್ಟ್ ಕಲಾಕೃತಿಗಳು, ಹೂವುಗಳಿಂದ ತಯಾರಿಸಿದ ಸೆಲ್ಫಿ ಝೋನ್, ಡೋರೆಮಾನ್ ಅಂಡ್ ಮಶ್ರೂಮ್ ಕೋನ್ ಮಾದರಿಗಳು, ವಿವಿಧ ಅಲಂಕಾರಿಕ ಗಿಡಗಳ ಪ್ರದರ್ಶನ, ಹೂವಿನ ಕುಂಡಗಳ ಜೋಡಣೆ ಏರ್ಪಡಿಸಿರುತ್ತೆ. ಕಿನ್ನಿಗೋಳಿ ಬೊಕ ಬಜಪಿನ ಅಭಿವೃದ್ಧಿ ಮಲ್ಪಡೊಂದು ಪನ್ಪನ ಉದ್ದೇಶಡು ರಡ್ಡು ಪಂಚಾಯತಿಲಿನ ಮಿತ್ತ ಮಟ್ಟಗು ಏರದಾಂದ ಶಾಸಕರು ಉಮಾನಾಥ ಕೋಟ್ಯಾನ್ ಪಂತೆರ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ಗುರ್ಕಾರಿರ್ ಬೊಕ ಒತ್ತು ಗುರ್ಕಾರಿರ್ ಬಿಜೆಪಿದ ಕ್ಲಾದ್ ಅಜಪ್ಪು ನಡತದ ಅಕ್ಲಿನ ಮೆಚ್ಚುಗೆದ ಕಾರ್ಯಕ್ರಮಟಾರು ಪಾತಿರಿಯರು.
ಕಟೀಲ್ ಕಿನ್ನಿಗೋಳಿ ಬೊಕ್ಕ ಮೆನ್ನಬೊಟ್ಟು ಪಂಚಾಯತ್ಲು ಸೇರಿದ ಮಿತ್ತಮಟ್ಟುಗೇರ್ನ ಕಿನ್ನಿಗೋಳಿ ಪಟ್ಟಣ ಪಂಚಾಯತದ ಸುರುತ್ತ ಓಟುಡ್ಗೆಂದಿನ ಬಿಜೆಪಿ ಪಕ್ಷದಕ್ಲೆ ಗುರ್ಕಾರಿರ್ ಬೊಕ್ಕ ಒತ್ತು ಗುರ್ಕಾರಿರಾದ ಅಜಬ ನಡೆತದಂಡ ಗುರುರಾಜ್ ಮಲ್ಲಿಗೆದಂಗಡಿ ಪೊಸ ಗುರ್ಕಾರಿರ್ಬೇಕ ಪದ್ಮಲತರಾವ್ ಪೊಸ ಒತ್ತು ಗುರ್ಕಾರ್ದಿ ಆತೇರ ಆ ಬಗೆಟು ಪೊಸ ಗುರ್ಕಾರಿರ್ಬೇಕ ಒತ್ತು ಗುರ್ಕಾರ್ಲಿಗೆ ಮೆಚ್ಚಿಗೆ ಮರ್ಯಾದೆ ಕಾರ್ಯಕ್ರಮ ನಡೆತಂಡ ಈ ಪೊರ್ತುಡು ಹೊಸ ಪದಾಧಿಕಾರಿಗಳಿಗೆ ಮೆಚ್ಚುಗೆ ತೆರಿಪಾಯಿನ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿಡ್ದು ನರೇಂದ್ರ ಮೋದಿ ಎನ್ನಿನಂಚ ಮಾತರೆಲ್ಲ ವಿಶ್ವಾಸಗುದೆ ತಂದು ಅಭಿವೃದ್ಧಿ ಕಾರ್ಯ ಮಲ್ಪಾಂದು ಪಂಡ್ಯರ ಶಾಸಕರು ಉಮಾನಾಥ ಕೋಟ್ಯನ್ ಪಾತಿಡ್ದು ಕೆನ್ನಿಗೊಳಿಬಕ ಬಜಪಿನ ಅಭಿವೃದ್ಧಿ ಮಲ್ಪಡು ಪನ್ಪನ ಉದ್ದೇಶುಡು ರಡ್ಡು ಪಂಚಾಯತ್ಲೆನ ಮಿತ್ತ ಮಟ್ಟೋಗೇರದ ರಡ್ಡು ಪಂಚಾಯತ್ಲೆಲ್ಲ ಅಭಿವೃದ್ಧಿ ಮಲ್ಪಡೊಂದು ಪಂಡ್ಯರ. ತುಂಬ ಸಂತೋಷ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಗುರುರಾಜ್ ಅವರ ಅಧ್ಯಕ್ಷರಾಗಿ ಮತ್ತು ಪದ್ಮಲತಾ ರಾವ್ ಉಪಾಧ್ಯಕ್ಷರಾಗಿ ಇವತ್ತು ಚುನಾಯಿತರಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸಮಸ್ತ ಕಿನ್ನಿಗೋಳಿಯ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಗುರುರಾಜ್ ಮತ್ತು ಪದ್ಮಲತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ವಿಕಾಸಕ್ಕಾಗಿ ಶ್ರಮಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿಗಿದೆ. ನಾನು ಶಾಸಕರು ಅವ್ರ ಜೊತೆ ಒಟ್ಟಿಗೆ ಸೇರಿಕೊಂಡು ತಾಯಿ ಭ್ರಮರಾಂಬಿಕೆಯ ಕಿನ್ನಿಗೋಳು ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ ಅನ್ನುವಂಥ ಭರವಸೆ ಮಾತುಗಳನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಎಲ್ಲ ನನ್ನ ಈ ಕ್ಷೇತ್ರದ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ 10 ಜನ ಕಿನ್ನಿಗೋಳಿ ಪಟ್ಟಣ ಪಂಚಾಯತಲ್ಲಿ ಆಯ್ಕೆಯಾಗಿ ಅವರನ್ನು ಕಳಿಸಿ ಇವತ್ತು ನಾನು ಮತ್ತು ಸಂಸದರು ಸೇರಿ 12 ಮತಗಳನ್ನು ಹಾಕಿ ಅವರನ್ನು ಇವತ್ತು ಗೆಲ್ಲಿಸಿಕೊಟ್ಟಿದ್ದೇವೆ. ಆದ್ದರಿಂದ ನಮ್ಮ ಮೇಲೆ ಋಣ ಇದೆ, ಈ ಭಾಗದ ಜನರ ಋಣ ಇದೆ. ಆ ಋಣವನ್ನು ನಾವೆಲ್ಲ ಸಂಸದರು, ನಾನು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರೂ ಈ ಭಾಗದ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತನ್ನು ಅಭಿವೃದ್ಧಿ ಮಾಡ್ತೇವೆ ಮತ್ತು ಒಂದು ಮಾದರಿ ನಗರವಾಗಿ ರೂಪಿಸ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಚುನಾವಣೆ ಸ್ಪರ್ಧಿಸಿ ಇಲ್ಲಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ, ಅದೇ ರೀತಿ ನಮ್ಮೊಟ್ಟಿಗೆ ಚುನಾವಣೆಯಲ್ಲಿ ಭಾಗವಹಿಸಿದ ಮಾನ್ಯ ಸಂಸದರಾದ ಬ್ರಿಜೇಶ್ ಚೌಟ ಅವರಿಗೆ, ಶಾಸಕರಾದ ಉಮಾನಾಥ ಕೋಟೆನವರಿಗೆ, ಪಕ್ಷದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಶಾಸಕರು, ಸಂಸದರು ಹೇಳಿದಾಗೆ ಎಲ್ಲರ ಮಾರ್ಗದರ್ಶನವನ್ನು ಪಡ್ಕೊಂಡು ಜನರ ನಿರೀಕ್ಷೆ ತುಂಬ ಉಂಟು. ಮೊದಲಾಗಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಅದನ್ನು ಜನರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ಗಳನ್ನು ರಚಿಸಿ ಎಲ್ಲರ ಸಲಹೆ ಸೂಚನೆ ಮಾಡಿ ನಾವು ಒಂದು ಕಿನ್ನಿಗೋಳಿಯನ್ನು ಒಂದು ಸ್ವಚ್ಛ ನಗರ, ಅದೇ ರೀತಿ ಸುಂದರವಾಗಿ ಅಭಿವೃದ್ಧಿಗೊಳಿಸುವ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಸರ್ಕಾರದ ಭಾಗ ಆದಿಪಾಂಡ 6 ಅರನೇ ಆಯ್ನ ಕೆಲವೊಂಜಿ ಕರ್ತವ್ಯಡು ಪಾಲ್ಪಡೆಯುವಲೆಂದು ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಕುಡ್ಲಡ್ ಹಿಂದೂ ಸಂಗಮ ಸುದ್ದಿ ಕೊಟ್ಟಡು ಪಂತೆರ. ಉಡುಪಿ ಜಿಲ್ಲಾಧಿಕಾರಿ ಭಗವತ್ವಜ ಬೀಜದ ಪರ್ಯಾಯ ಉಚ್ಚೇದ ಮೆರವಣಿಗೆ ಉದಿಪನ ಮಲ್ತಿನ ವಿಚಾರಡು ದುಂಬುದ ಮಂತ್ರಿ ವಿರಾಮನತ್ರ ಪ್ರಶ್ನೆ ಮಲ್ತಿನ ಬಗೆಟ್ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅಭಿಪ್ರಾಯ ತೆರಿಪಾದಿರ. ಕುಡ್ಲಡ್ ಹಿಂದೂ ಸಂಗಮ ಆಯೋಜನೆ ಸಮಿತಿ ನಡಪಾಯಿನ ಸುದ್ದಿ ಕೊಟ್ಟಡು ಮಾಧ್ಯಮದಕ್ಕಿನ ಪ್ರಶ್ನೆಗೆ ಜವಾಬು ಕೊಡ್ದಾರ ಪಾರ್ತಿಡ್ದು ಭಗವತ್ವಜ ಧರ್ಮದ ಬಾವುಟ ಐಕಿ ಸೇಸಾಯಿನ ಮರ್ಯಾದೆ ಉಂಡು ಒಡಿಪು ಜಿಲ್ಲಾಧಿಕಾರಿಗಳು ಸರ್ಕಾರದ ಭಾಗಾದಿಪ್ಪು ಆಂಡಾರು ಅರಣ್ಯನೇ ಆಯ್ನ ಕೆಲವೊಂಜಿ ಕರ್ತವ್ಯಲಡು ಪಾಲ್ಪಡೆಯೋಡಾಪುಂಡು ಐನ ತಡೆಪುನವು ಸರ್ಕಾರದ ಕರ್ತವ್ಯ ತಂದು ಪಂಡ್ಯರ. ನಮ್ಮ ಧಾರ್ಮಿಕ ವ್ಯವಸ್ಥೆಡು ಬೇತೆ ಧರ್ಮದ ಅಧಿಕಾರಿನ ಕನಪೇರು ಐನ ಅರು ಸಮರ್ಥನೆ ಮಲ್ಪೇರು. ಅಂಚಿನಕ್ಲಡ ನಮ್ಮ ಎಂಚಿನ ಪಾತಿರೋಲಿ ಎಂಚಿನ ಪನುಲಿ ಅಂಚಿನಕ್ಲ ಬುದ್ಧಿನ ಅಕ್ಲೇ ತಿದ್ದು ನೋಡು ಎಂಕ್ಲಿಡ್ದು ತಿದ್ದಯರೆ ಆಪುನೊಂದು ಪನ್ಯರೆ ಆವಂದಂದು ಸ್ವಾಮೀಜಿ ಪಂಡ್ಯರ. ಹಿಂದೂ ಸಂಗಮ ಆಯೋಜನೆ ಸಮಿತಿದ ನೆಲೆಟ್ ಕುಡ್ಲ ತಾಲೂಕು ಸುತ್ತದ ಎಡಪದವು ಪೆರ್ಮಂಕಿ ಮಂಡಲಡು ಜನವರಿ 28 ಮಣೇಳು ಗುರುಪುರ ಎಕ್ಕಾರು ಕೆಂಜಾರು ಬೊಕ ಬಜಪೆ ಮಂಡಲಡು ಫೆಬ್ರವರಿ 1 ಹಿಂದೂ ಸಂಗಮ ದಿವೊಂದುನೊಂದು ರಾಜಶೇಖರಾನಂದ ಸ್ವಾಮೀಜಿ ಪಂಡ್ಯರ. ಸಮಿತಿದ ಗುರುಕಾರ್ಯರು ಚಂದ್ರಹಾಸ ಶೆಟ್ಟಿ ನಾರ್ಲ, ಸಂಯೋಜಕರು ಕೃಷ್ಣ ಕೊಂಪಪದವು ಸುದ್ದಿ ಕೊಟ್ಟುಡಿತ್ತರು. ನಮ್ಮಲ್ಲಿ ಭಗವದ್ಧ್ವಜಕ್ಕೆ ವಿಶೇಷವಾಗಿರತಕ್ಕಂಥ ಗೌರವ ಇದೆ. ಅದು ಧರ್ಮದಂಡ ಅಂತ, ಅರ್ಥಾತ್ ಧರ್ಮಧ್ವಜ. ಈಗ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಸರ್ಕಾರದ ಒಂದು ಭಾಗ ಆಗಿರ್ಬೋದು, ಆದರೆ ಅವರಿಗೆ ಅವರದಾದ ಕೆಲವು ಕರ್ತವ್ಯಗಳೆಲ್ಲ ಅವರು ಭಾಗವಹಿಸಬೇಕು. ಅದನ್ನೇ ನಿರ್ಬಂಧಿಸುವುದು ಸರ್ಕಾರದ ಕರ್ತವ್ಯ ಅಲ್ಲ ಅಂತ ಖಂಡತುಂಡವಾಗಿ ಹೇಳ್ತೇವೆ. ಅದನ್ನೆಲ್ಲ ನಿರ್ಬಂಧಿಸಬಾರದು. ಈಗ ನೋಡಿ,
ನಮ್ಮ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಒಬ್ಬ ಅನ್ಯ ಮತೀಯ ಅಧಿಕಾರಿಯನ್ನ ತರ್ತಾರೆ, ಅದಕ್ಕೂ ಇವ್ರು ಸಮರ್ಥನೆ ಮಾಡ್ತಾರೆ. ಅಂತವರಲ್ಲಿ ಅಂತ ಹೇಳ್ಬೋದು, ಏನ್ ಮಾತಾಡ್ಬೋದು ಅಂತವರಿಗೆ? ಅವರೇ ತಿದ್ದಿಕೊಳ್ಬೇಕು ಅವರ ಬುದ್ಧಿಯನ್ನ. ನಮ್ಮಿಂದ ಸಿದ್ಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ ಆಗೋದಿಲ್ಲ. ಅನ್ಯಮತೀಯ ಜಿಲ್ಲಾಧಿಕಾರಿಗಳು ಒಬ್ರು ಬಂದಾಗ ಅವರು ಅವರ ಧಾರ್ಮಿಕ ಕೇಂದ್ರಕ್ಕೆ ಹೋಗ್ತಾರೆ, ಸರ್ಕಾರ ತಡೆಯುತ್ತೆ. ಈ ಹಿಂದೆ ತಡೆದಿದ್ದ ಸರ್ಕಾರ. ಈಗ ಯಾಕೆ ಈ ರೀತಿಯ ಅವಹೇಳನಗಳನ್ನ ಮಾಡಿ ಅವರ ಪದವಿಯ ಮೇಲೆ ಸುಮ್ಮನೆ ಇಲ್ಲದಿದ್ರೆ ಕಪ್ಪು ಚುಕ್ಕೆ ಮಾಡಿ ಅವರನ್ನ ನೀವು ಅಧಿಕಾರಿಗಳಲ್ಲ ಅಂತ ಈ ತರಹ ಒತ್ತಿ ಹೆಬ್ಬೆಟ್ಟು ಮಾಡುವ ಅವಶ್ಯಕತೆ ಸರ್ಕಾರಕ್ಕೆ ಇದೆ? ಯಾಕೆ ಬೇಕು? ನಮ್ಮ ಮಂಗಳೂರು ತಾಲೂಕಿನ ಎಡಬದವು, ಮಳಲಿ, ಗುರುಪುರ, ಪೆರಮಂಕಿ, ಕೆಂಜಾರು, ಗಜಪೆ, ಹೆಕ್ಕಾರು ಮಂಡಲಗಳಲ್ಲಿ ಹಿಂದೂ ಸಂಗಮ ಎಂಬ ಹೆಸರಿನಲ್ಲಿ ಪ್ರತಿಯೊಬ್ಬರೂ ಜೊತೆಯಾಗಿ ಹಿಂದೂ ಸಮಾಜದ ಬಂಧುಗಳ ಏಕತೆ, ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯನ್ನ ಬಲಪಡಿಸುವ ಮಹತ್ತರ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಮೂಲಕ ಅವಿನಾಶಿ ಸಂಸ್ಕೃತಿಯ ಅಂತಃಸತ್ವವನ್ನ ಅನಾವರಣ ಮಾಡುವ ಮೂಲಕ ಸನಾತನ ಸಂಸ್ಕೃತಿಯ ಮೌಲ್ಯಗಳು, ಧಾರ್ಮಿಕ ನಂಬಿಕೆಗಳು ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉದ್ದೀಪನಗೊಳಿಸಿ ಸಮಸ್ತ ಹಿಂದೂ ಸಮಾಜವನ್ನ ಸಂಘಟಿತವಾಗಿಸುವ ಕಾರ್ಯ ನಡೆಯುತ್ತಿದೆ. ಮುಲ್ಕಿ ತಾಲೂಕು ಕೊಲ್ಲೂರು ಗ್ರಾಮದ ಕಾಂತಬಾರೆ ಬೂದಬಾರೆ ಜನ್ಮಕ್ಷೇತ್ರದ ತೀರ್ಥಗುಡ್ಡೆ ನೇಮ ಗುರುವಾರದ್ದು ಶನಿವಾರ ಮುಟ ನಡೆತೊಂದುಂಡು. ಶುಕ್ರವಾರ ರಾತ್ರಿ ಕಾಂತಬಾರೆ ಬೂದಬಾರೆರೆನ ಬೀರ ಚರಿತ್ರೆನ್ ಪನ್ಪುನೇತ ಒಟ್ಟುಗು ಬೇತೆ ಬೇತೆ ದೈವಲೆನ ನೇಮ ನಡೆತಂಡು. ಮುಲ್ಕಿ ತಾಲೂಕು ಕೊಲ್ಲೂರು ಗ್ರಾಮದ ಶ್ರೀ ಕಾಂತಬಾರೆ ಬೂದಬಾರೆ ಜನ್ಮಕ್ಷೇತ್ರದ ತೀರ್ಥಗುಡ್ಡೆ ನೇಮದ ಕಾರ್ಯಲು ಜನವರಿ 22-24 ಮುಟ ನಡೆತೊಂದುಂಡು. ಏಳೆಂಜಿ ಶ್ರೀಧರ ಭಟ್ರನ ಪೌರಾಹಿತ್ಯಡು ಶುಕ್ರವಾರ ಕಾಂಡೆ ನಾಗತಂಬಿಲ ತಿರುಪತಿ ದೇವರಿಗೆ ಮುಡಿಪು ಅರ್ಪಣೆ ಮಲ್ತೇರ ಕ್ಷೇತ್ರದ ದೈವಲೆನ ಭಂಡಾರ ಏರಂಡು ಸಾಮೂಹಿಕ ಅಶ್ಲೇಷ ಬಲಿ ಸೇವೆ ಆದ ಮಧ್ಯಾಹ್ನ ಮಹಾಮಂಗಳಾರತಿ ಹಿಡಿದು ಕನ್ನುಪ್ಪು ಪ್ರಸಾದ ನಡೆತಂಡು. ರಾತ್ರಿ ಜಾರಂದಯ್ಯ ಗುಡ್ಡೆ ಜುಮ್ಮಾದಿ ಸರಳ ಜುಮ್ಮಾದಿ ಬಂಟ ದೈವಲೆಗೆ ನೇಮ ಕುರಿಯರ 12 ಗಂಟೆ ರಾತ್ರಿಗೆ ಸರಳ ಜುಮ್ಮಾದಿ ಬಂಟ ದೈವಲು ಪವಿತ್ರ ತಾಕೊಡೆ ಮರತಡೆ ಬತ್ತದ ನೇಮ ನಡೆತಂಡು. ಕಾಂತಬಾರೆ ಬೂದಬಾರೆನ ಅಪ್ಪೆ ಅಚ್ಚುಬಾರೆ ತಾಕೊಡೆ ಮರಕ್ಕೆ ನೇಲೆ ಕಟ್ಟದು ಅಮರ ಜೂಕ್ಲಿಗೆ ತೊಟ್ಟಿಲ್ ಪಾಡ್ದನ ನೆಂಪುಡು ತಾಕೊಡೆ ಮರ ಪವಿತ್ರ ಆದುಂಡು. ತಾಕೊಡೆ ಮರದ ಕೈತಲು ನಡಿರ್ಲಿಗೆ ಕಾಂತಬಾರೆ ಬೂದಬಾರೆರನ ಚರಿತ್ರದ ಬೀರ ಪಂಡಿರ ಊರು ಪರವೂರ್ಲೆನ ಭಕ್ತಿರಡೀ ದಿನ ಕ್ಷೇತ್ರಗೂ ಬರೊಂದಿತ್ತದ ಬಾರೆ ಅಣ್ಣೆ ಮಿಗ್ಗಿ ಅಲ್ಲೆನ ಬೊಕ್ಕ ದೈವಲೆನ ಇಂಬು ನಟ್ಟುಂಡೆರ. ಕಾಂತಬಾರೆ ಬೂದಬಾರೆ ಜನ್ಮಕ್ಷೇತ್ರದ ಗುರ್ಕಾರ್ಯರ ದಾಮೋದರ ದಂಡಗಿರಿ ಅಡಿ ಮರ್ಯಾದೆ ಗುರ್ಕಾರ್ಯರ ದೇವೇಂದ್ರ ಪೂಜಾರಿ ಕುಡ್ಲ, ಗಡಿಪತ್ತಿನಾರ್ ಗಂಗಾಧರ ಪೂಜಾರಿ ಕೊಲ್ಲೂರು, ಪಣವು ಗುರ್ಕಾರ್ಯರು ಹರೀಂದ್ರ ಸುವರ್ಣ ಮುಲ್ಕಿ, ಕಾರ್ಯಗುರ್ಕಾರ್ಯರು ವಿನೋದರ ಪೂಜಾರಿ ಬಜಪೆ, ಒತ್ತು ಗುರ್ಕಾರ್ಯರು ಶೇನಾಡಿ ಪೂಜಾರಿ ಪಡುಬೇತ್ರ, ಪ್ರಧಾನ ಕಾರ್ಯಂತರ ದಯೇಶ್ ಜಿ ಪೂಜಾರಿ ಕಟೇಲ್, ಜತೆ ಕಾರ್ಯಂತರ ಸುರೇಶ್ ಎಸ್ ಉಡುಪಿ ಗುಡ್ಡೆನಾಯ್ಗೆರೆ, ಗುಡ್ಡೆಸಾನ ಒಳ್ಳೆಪಾಡಿ ಮಾಗಂದಡಿ ನಾಯ್ಗೆರೆ, ಧರ್ಮಸಾನ ಮುಲ್ಕಿ ಬಂಕಿ ನಾಯ್ಗೆರೆ ಹಳೆಯಂಗಡಿ, ಊರ್ದ ಗುರಿಕಾರ್ಯರ ಮಿತ್ತೆಲ್ ದೇರೆಬೆನ್ನಿ ಬೀರೊಟ್ಟು ಪಡ್ಡೆಲ್ದ ಕುಟುಂಬ ಮುಲ್ಕಿ ಓರ್ಂಬ ಮಾಗಣದ ಭಕ್ತಿರು ಈ ಪೊಡ್ತಡಿತ್ತೆರ.
ಕುಡ್ಲದ ಸಂತ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯಡು ಜನವರಿ 28-29 2 ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನ ದಿವೊಂದನೊಂದು ಜತೆ ಕುಲಪತಿ ಡಾಕ್ಟರ್ ಮೆಲ್ವಿನ್ ಡಿಕೊನ್ನ ಪಂತೆರ. ಕುಡ್ಲದ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆ ಕುಲಪತಿ ಡಾಕ್ಟರ್ ಮೆಲ್ವಿನ್ ಡಿಕೊನ್ನ ಸುದ್ದಿಗೊಟ್ಟು ಪಾತ್ರದ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯಡು ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಹ್ಯೂಮ್ಯಾನಿಟೀಸ್ ತನಿಲೆಟ್ ಸುಸ್ಥಿರ ಅಭಿವೃದ್ಧಿಗಾದ ಶಾಂತಿ ಬೊಕ ಸಮಾವೇಶಿತ ಸಮಾಜಲೆನ ಉತ್ತೇಜನ ಪನ್ಪುನ ಇಸೆದ ಮಿತ್ತ ಜನವರಿ 28-29 ವಿಶ್ವವಿದ್ಯಾನಿಲಯಡು 2 ದಿನಕ್ಲೆನ ಅಂತಾರಾಷ್ಟ್ರೀಯ ಸಮ್ಮೇಳನನು ದಿವೊಂದನೊಂದು ಪಂಡ್ಯರ. ಜನವರಿ 28 ಕಾಂಡೆ 10 ಗಂಟೆಗೆ LF ರಸ್ಕಿನ್ನ ಸಭಾಂಗಣಡು ಉದೀಪನ ನಡಪೆರ ಉಂಡು. ಜಿಲ್ಲಾಧಿಕಾರಿ ದರ್ಶನ್ ಕಾರ್ಯಕ್ರಮ ಉದೀಪನ ಮಲ್ಪೇರ ಕುಲಾಧಿಪತಿ ಗುರುಕುಲು ಡಯನಿಷಿಯಸ್ ವಾಸ್ SJ ಗುರುಕಾರ್ಮಿ ವಹಿಸುವೇರ. ಹಿರಿಯ ಸಂಶೋಧಕರ ಡಾಕ್ಟರ್ ಶಾಂತಿ ಎಂ ಡಿಸೋಜಾ ಸಮ್ಮೇಳನದ ದಿಕ್ಸೂಚಿ ಭಾಷಣ ಮಲ್ಪೇರಂದ ಡಾಕ್ಟರ್ ಮೆಲ್ವಿನ್ ಡಿಕೊನ್ನ ಪಂಡೇರ, ಡಾಕ್ಟರ್ ರೋಸ್ ವೀರಾ ಡಿಸೋಜಾ, ಆಲ್ವಿನ್ ಡಿಸೋಜಾ, ರೋಷನ್ ಮಂತೆರೋ, ಚಂದ್ರಕಲಾ ಸುದ್ದಿ ಕೊಟ್ಟಿಡಿದ್ದೇರ. 2 days international conference on SDG 16 titled as Promoting Peaceful and Inclusive Societies for Sustainable Development. The conference would be inaugurated by the DC of Dakshina Kannada, Mr. Darshan HV IAS, Deputy Commissioner of Dakshina Kannada, while Reverend Father Dionysius Vas SJ, Chancellor of St. Aloysius Deemed University, will preside over the inaugural session. The keynote address will be delivered by Dr. Shanti M. D'Souza, who has worked with Afghan women, the founder and president of Mantraya Institute of Strategic Studies. She is also Senior Research Fellow at the University of Massachusetts Amherst and visiting faculty at the Naval War College, Goa. She would be talking on the theme Peaceful and Inclusive Societies. ತುಳು ರಂಗಭೂಮಿದ ಇತಿಹಾಸಡು ಹೊಸ ಅಧ್ಯಾಯ ಬರೆಯೊಂದು ಪುನಃ ಕುಡ್ಲ ಉರ್ವದ ಸಾಯಿ ಶಕ್ತಿ ಕಲಾ ಬಳಗದ ಜನ ಮೆಚ್ಚುಗೆದ ತುಳು ನಾಟಕ ಜೋಡು ಜೀಟಿಗೆ ನೂತನೆ ಪ್ರದರ್ಶನಗೂ ಪಚ್ಚದೀತಂಡ. ನೂತನೆ ಪ್ರದರ್ಶನ ಶನಿವಾರ ಕಿರಿಮಂಜೇಶ್ವರ ನಾಗುರುಡು ನಡತೊಂದುಂಡು. ತುಳು ರಂಗಭೂಮಿದ ಇತಿಹಾಸಡು ಹೊಸ ಅಧ್ಯಾಯ ಬರೊಂದು ಪುನಃ ಕುಡ್ಲ ಉರ್ವದ ಸಾಯಿ ಶಕ್ತಿ ಕಲಾ ಬಳಗದ ಜನ ಮೆಚ್ಚುಗೆದ ತುಳು ನಾಟಕ ಜೋಡು ಜೀಟಿಗೆ ನೂತನೆ ಪ್ರದರ್ಶನಗೂ ಪಚ್ಚದೀತಂಡ. ಜನಪದ ಸಂಸ್ಕೃತಿ ಸಾಮಾಜಿಕ ಸಂದೇಶ ಬೊಕ ಮನಸ್ಸು ಉಲ್ಲಾಸ ಕುರ್ಪುನ ಈ ನಾಟಕ ಸುರುವಾಯಿನಿಡ್ದಿಂಚ ನಾಟಕ ತೂಪನಕ್ಲ ಮೆಚ್ಚುಗೆ ಪಡೆಯೊಂದು ಬೈದಡ. ಒಂಜೇ ಕೂಟುಡು 100 ಹೆಚ್ಚು ಜನ ಕಲಾವಿದರು ಸೇರಿದು ಬುಡಂತ ಪ್ರದರ್ಶನ ಕೊರ್ಪುನ ಅಪರೂಪದ ಸಾಧನೆ ಜೋಡು ಜೀಟಿಗೆದವ ಆದುಂಡು. ಜೋಡು ಜೀಟಿಗೆ ನಾಟಕ ಕರ್ನಾಟಕದ ಬೇತೆ ಬೇತೆ ಊರ್ಲೆಡತ್ತಂದೆ ಉಡುಪು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಬೊಕ ಬೊಂಬೈ, ಕೇರಳ ರಾಜ್ಯ ಸೇರಿನಂಚ ಬೇತೆ ರಾಜ್ಯುಡ್ಲ ಪ್ರದರ್ಶನ ಗೆಲ್ಮೆ ಪಡತಿಂಡು. ಜೋಡು ಚೀಟಿಗೆ ನೂತನೆ ಪ್ರದರ್ಶನ ಶನಿವಾರ ರಾತ್ರಿ ಕಿರಿಮಂಜೇಶ್ವರ ನಾಗೂರುಡು ಬೊಕ ನೂತ ಒಂಜನೆ ಪ್ರದರ್ಶನ ಉಡುಪು ಜಿಲ್ಲೆ ಪಟ್ಲ ಮಣಿಪಾಲದ ವೇದಿಕೆಡು ನಡತೊಂದುಂಡು. ನಾಟಕ ತಯಾರು ಮಲ್ದಿನ ನಿರ್ದೇಶನ ಮಲ್ಪನಾರು ಕೂಟದ ಸಾರಥಿ ಲಾವಣ್ಯ ವಿಶ್ವಾಸ್ ದಾಸ್ ಆದಿತ್ಯದ ನಾಟಕ ಬೊಕ ಸಾಹಿತ್ಯ ಕಟ್ಟಿನಾರು ಕೀರ್ತನ್ ಭಂಡಾರಿ ಕುಳಾಯ ಅದುಲ್ಲೇರ. ಪರಿಕಲ್ಪನೆ ಬೊಕ ನಿರ್ವಹಣೆ ಗೌರವ ಶೆಟ್ಟಿಗಾರ್ ಮಠದ ಕಣೀತು ಒಂದುಲ್ಲೇರ. ಕುಡ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕಗೂ ಜಾಗೆ ಮಂಜೂರಾದಿತ್ತದ 2 ವರ್ಷದೊಲೈ ಕನ್ನಡ ಭವನ ಕಟ್ಟುವಾಂದ ಘಟಕದ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ ರೇವಣ್ಕರ್ ಕುಡ್ಲಡ್ ಸುದ್ದಿಕೊಟ್ಟೋಡು ತಿರಿಪಾದಿರ. ಕುಡ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ ರೇವಣ್ಕರ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೊಟ್ಟೋಡು ಪಾತಿರ್ದು ಪರಿಷತ್ತದ ತಾಲೂಕು ಘಟಕಗೂ ಜಾಗೆ ಮಂಜೂರಾದಿತ್ತದ 2 ವರ್ಷದೊಲೈ ಕನ್ನಡ ಭವನ ಕಟ್ಟುಂಡು ಗುರುಪುರ ಹೋಬಳಿದ ವಾಮಂಜೂರು ಕೈತಲ್ದ ತಿರುವೈಲ್ ಗ್ರಾಮದ ಸರ್ವೆ ನಂಬರ 51 ಅರ್ಧ ಎಕರೆ ಜಾಗೆ ಕನ್ನಡ ಭವನ ಕಟ್ಟೆರೆಗಾದ ಸರ್ಕಾರ ಮಂಜೂರು ಮಲ್ತಣಂದು ಪಂಡೇರ. ನಿಘಂಟದ ಆದೇಶಲ ಕೊಡ್ತುಂಡು ಈ ಜಾಗೆಡು ಬೇಗ ಕನ್ನಡ ಭವನ ಕಟ್ಟುಂಡು ಜಾಗೆ ಮಂಜೂರು ಮಲ್ಪರೆ ಸರ್ಕಾರ ಜಿಲ್ಲಾಡಳಿತ ಸಾಕಾರ ಕೊಡ್ತುಂಡು ಪಂಡೇರ. ಕನ್ನಡ ಸಾಹಿತ್ಯ ಪರಿಷತ್ ದುಂಬುದ ರಾಜ್ಯ ಗುರುಕಾರ್ಯರ ಡಾಕ್ಟರ್ ಹರಿಕೃಷ್ಣ ಪುನರರು ಪಾತಿಡ್ದು ಬಾಕಿ ಮಾಹಿತಿ ಕೊರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಗುರುಕಾರ್ಯರ ಡಾಕ್ಟರ್ MP ಶ್ರೀನಾಥ, ತಾಲೂಕು ಘಟಕದ ಮರ್ಯಾದೆ ಕಾರ್ಯಾಂತರ ಡಾಕ್ಟರ್ ಮುರಳಿ ಮೋಹನ ಚೂಂದರ್, ಕಾರ್ಯಾಂತರ ಸುಬ್ರಯ ಭಟ್, ಅರುಣ ನಾಗರಾಜ್, ಸನತ್ ಕುಮಾರ್ ಜೈನ್ ಸುದ್ದಿ ಕೊಟ್ಟಿದ್ದಾರೆ. ಇದೊಂದು ಐತಿಹಾಸಿಕ ಕೊಡುಗೆ ಲಭಿಸಿದ್ದು ಇಡೀ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಮಂಗಳೂರಿನ ಗುರುಪುರ ಹೋಬಳಿಯ ವಾಮಂಜೂರು ಸಮೀಪದ ತಿರುವೇಲು ಗ್ರಾಮದ ಸರ್ವೆ ನಂಬರ್ 61/3
50 ಸೆನ್ಸ್ ಅಂದ್ರೆ ಅರ್ಧ ಎಕರೆ ಜಾಗವನ್ನು ಕನ್ನಡ ಭವನ ನಿರ್ಮಾಣಕ್ಕಾಗಿ ಸರ್ಕಾರ ಮಂಜೂರು ಮಾಡಿದ್ದು ಅಧಿಕೃತ ಆದೇಶ ಪತ್ರ ಜಾರಿಯಾಗಿದೆ. ಈ ಜಾಗದಲ್ಲಿ ಶೀಘ್ರದಲ್ಲೇ ಅತ್ಯಾಧುನಿಕ ಸೌಲಭ್ಯಗಳ ಕನ್ನಡ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಹಾಗೂ ತಾಲೂಕು ಘಟಕ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಸಹಾಯಹಸ್ತದಿಂದ ಅವರ ಒಂದು ಅಮೃತ ಗಳಿಗೆಯಿಂದ ಹಾಗೂ ಅವರ ಒಂದು ಪೂರ್ತಿ ಸಹಕಾರದಿಂದ ಈ ಕೆಲಸ ಆಗಿದೆ. ಕುಡ್ಲದ ಮಾರ್ನಿಮಿಕಟ್ಟೆ 10 ಸಂಸ್ಥೆರ್ನ ನಿಲೆಟ್ ಪ್ರಜಾಪ್ರಭುತ್ವ ದಿನಾಚರಣೆ ದಾನಿ ಸೋಮವಾರ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ದೇರ ವಯ್ಯ ಐನೆರೇಕ್ ಚೌಕಿ ಪೂಜೆ ಆಚರಿಸಿದ ರಾತ್ರಿ ಪದ್ರಾಡರೆ ಮುಟ್ಟ ಕಾಲಮಿತಿ ಆಟ ನಡಪಡೊಂದು ಸಂಘಟಕರು ತಿರಿಪಾದಿರ. ಕುಡ್ಲದ ಮಾರ್ನಿಮಿಕಟ್ಟೆ 10 ಸಂಸ್ಥೆರ್ನ ನಿಲೆಟ್ ಜನವರಿ 25 ಪ್ರಜಾಪ್ರಭುತ್ವ ದಿನಾಚರಣೆ ದಾನಿ ಸೋಮವಾರ ಮಾರ್ನಿಮಿಕಟ್ಟೆ ಮೇಲ್ಸಂಘದ ಕೈತಲ್ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಸೇವೆ ಆಟ ನಡಪುಂಡು 7ನೇ ವರ್ಷದ ಈ ಸೇವೆ ಆಟೋಡು ಆನೆಪಯ್ಯ 5:30 ಗಂಟೆಗೆ ಚೌಕಿ ಪೂಜೆ ಕರೀತದ ಆಚರಿಸಿದ ರಾತ್ರಿ ಪದ್ರಾಡರ ಮುಟ್ಟ ಕಾಲಮಿತಿ ಆಟ ನಡಪಾವಿರ 8 ಗಂಟೆಗೆ ನುಪ್ಪು ಪ್ರಸಾದ ಅಟ್ಟಣೆ ಮಲ್ದಿರ ಆಟದ ಅಭಿಮಾನಿಲು ಕಟೀಲ್ದ ಭಕ್ತಿರ ಕಲಾ ಪೋಷಕರ ದಿಂಜ ಜನಪದದ ಮೇಳದ ದೇವೇರನ ಪ್ರಸಾದದೆತ್ತೊಂದು ಶ್ರೀದೇವಿ ಮಹಾತ್ಮೆ ಆಟ ತೋಡೊಂದು ಪ್ರೊಫೆಸರ್ MS ಕೋಟ್ಯಾನ್ ನೀಲಯ್ಯ M ಅಗರಿ ಸುಧಾಕರ ಕರ್ಕೆರ ಪ್ರಕಾಶ್ ಬೋಳರ ಇಂಚ 10 ಸಂಸ್ಥೆರ ಪ್ರಕಟಣೆಡಕ್ಕೆ ನೊಂದಿರ. ಕುಡ್ಲದ ಉರ್ವ ಸ್ಟೋರ್ ಕೈತಲ್ದ ದಡ್ಡಲ್ಕಾಡ್ ಕೋಟೆದ ಬಬ್ಬು ದೈವಸ್ಥಾನದ ಎದುರು ಶುಕ್ರವಾರ ಯುವ ಕೇಸರಿ ದಡ್ಡಲ್ಕಾಡ್ದ ನೆಲೆಟ್ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆ ಆಟ ನಡೆತಂಡ. ದೀಪಾವಳಿ ಕರೆ ನೀಡಿದ ಬಕ್ಕ ಕರಾವಳಿ ಕರ್ನಾಟಕಡು ಸಾಂಸ್ಕೃತಿಕ ಆರಾಧನಾ ಕಲೆ ಯಕ್ಷಗಾನದ ಚೆಂಡದ ಸ್ವರಕ್ಕೆ ನೊಂದುಪುಂಡು ಆತ್ ಯಕ್ಷಗಾನ ಪ್ರದರ್ಶನಲು ಊರದ ಸುತ್ತಮುತ್ತಲೆಡ್ ನಡಪುಂಡು ಸೇವಾ ಕರ್ತುಲು ಆಟ ತುಪ್ಪನಕಲು ಪೋಷಕರ್ನ ಅಭಿಮಾನುಡು ಪುದರ್ಪೊಯಿ ಕ್ಷೇತ್ರಲೆನ ಆಟದ ಮೇಳಲು ಯಕ್ಷಗಾನ ಕಲೆನು ಒರಿಪೊಂದು ಬೈದ. ಕುಡ್ಲದ ಯುವ ಕೇಸರಿ ದಡ್ಡಲ್ಕಾಡ್ ಮುಕ್ಲು ಉರ್ವ ಸ್ಟೋರ್ ಕೈತಲ್ದ ದಡ್ಡಲ್ಕಾಡು ಕೋಟೆದ ಬಬ್ಬು ದೈವಸ್ಥಾನದ ಎದುರು ಶುಕ್ರವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಕಾಲಮಿತಿ ಆಟ ಅಟ್ಟಣೆ ಮಲ್ತದಿತ್ತೆರ. ಬಯ್ಯಗ ಉರ್ವ ಸ್ಟೋರೊಡ್ದು ಮೇಳದ ದೇವೀರನ ಮೆರವಣಿಗೆ ನಡಪಾದ ಚೌಕಿ ಪೂಜೆ ಮಲ್ತಿ ನಡೆದು ಬಕ್ಕ ಆಟ ಸುರುವಾಂಡ್ ಸಾರ್ವಜನಿಕ ನುಪ್ಪು ಪ್ರಸಾದಲ ಅಟ್ಟಣೆ ಮಲ್ತದಿತ್ತೆರ. ಊರದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ ಕ್ಷೇತ್ರದ ಭಕ್ತರ ಸುರುತ ವರ್ಷಗೊಬ್ಬೈನ ಆಟದ ಸೇವಾ ಕರ್ತುಲಾಯ್ನ ಯುವ ಕೇಸರಿ ದಡ್ಡಲ್ಕಾಡ್ದ ಪದಾಧಿಕಾರಿಲು ಬಕ್ಕ ಮಾತಾ ಸದಸ್ಯರ ಮೇಳದ ದೇವರನ್ನ ಪ್ರಸಾದದೆತ್ತೊಂದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರ. ಸಮರದಲ್ಲಿ ನಿಮ್ಮನ್ನು ಸೋಲಿಸಿ
ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಒಡಿಯಾಲಬೈಲ್ಡ್ ಶನಿವಾರ ಮೈಸೂರು ವಿಭಾಗದ ಪಟ್ಟಣ ಪಂಚಾಯತ್ ಗುರುಕಾರ್ಯರು ಆಡಳಿತ ಮಂಡಳಿ ನಿರ್ದೇಶಕರ ಮುಖ್ಯ ಕಾರ್ಯತ್ವವನ್ನಕ್ಲಿಗೆ ಬೊಕ್ಕ ಹಿರಿಯ ಅಧಿಕಾರಿಗಳಿಗೆ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯದಕ್ಷತೆ ತರಬೇತಿ ಕಾರ್ಯಕ್ರಮ ನಡೆತಂಡು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕುಡ್ಲ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಇಲಾಖೆದ ಒಟ್ಟು ಸೇರಿಕೆಡ ಮೈಸೂರು ವಿಭಾಗ ಪಟ್ಟಣ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಆಡಳಿತ ಮಂಡಳಿ ನಿರ್ದೇಶಕರ ಬೊಕ್ಕ ಮುಖ್ಯ ಕಾರ್ಯತ್ವವನ್ನಕ್ಲಿಗೆ ಬೊಕ್ಕ ಹಿರಿಯ ಅಧಿಕಾರಿಗಳಿಗೆ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯದಕ್ಷತೆ ತರಬೇತಿ ಕಾರ್ಯಕ್ರಮ ಶನಿವಾರ ಕೊಡಿಯಾಲಬೈಲ್ದ SCDCC ಬ್ಯಾಂಕ್ ಸಭಾಂಗಣೋಡ್ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಶಶಿಕುಮಾರ್ ರೈ ಬಾಲ್ಯೊಟ್ಟು ಗುರುಕಾರ್ಮೇಡ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಕಾರ್ಯಕ್ರಮ ಉದಿಪಾನ ಮಲ್ತೆರ. ಸಹಕಾರಿ ಕ್ಷೇತ್ರ ಬಾರಿ ಪವಿತ್ರವಾಯಿನವು ಸಹಕಾರಿ ಸಂಘಲು ಜನಕ್ಲಿಗೆ ಕೈತಲಿತದ ಜನಕ್ಲನ ಕೈತಡಿಬಹುದು ಕೆಲಸ ಮಲ್ಪುವ ಸಮಸ್ಯೆಯನ್ನು ಪಿಂದೊನುವ ಅಂದು ಪಂಡ್ಯರ. ಶಶಿಕುಮಾರ್ ರೈ ಬಾಲ್ಯೊಟ್ಟು ಗುರುಕಾರ್ಮೆದ ಪಾತೆರ ಪಂಡದ ಮಾಹಿತಿ ಕಾರ್ಯಕ್ರಮ ಪಾಲ್ದೆತ್ತೊನ್ನಕ್ಲೆಗೆ ಡೆಪು ಬೇಕಿಯರ. ಬ್ಯಾಂಕ್ದ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ, ಬೆಂಗಳೂರು ಜಿಲ್ಲಾ ಸಹಕಾರ ಸಂಘೋಲನ ಒತ್ತು ನಿಬಂಧಕರು BK ಸಲೀಂ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘೋಲನ ಒತ್ತು ನಿಬಂಧಕರು ರಮೇಶ್, ಬ್ಯಾಂಕ್ದ ಕಾರ್ಯತ್ವವನ್ನಾಧಿಕಾರಿ ಗೋಪಾಲಕೃಷ್ಣ ಭಟ್, ಸಹಕಾರ ಸಂಘೋಲನ ಸಹಾಯಕ ನಿಬಂಧಕರಾಯನ ತ್ರಿವೇಣಿರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರು ಹರೀಶ್ ಆಚಾರ್, ಸಂಜೀವ ಪೂಜಾರಿ ಕಾರ್ಯಕ್ರಮಡಿದ್ದೇರು. ಸಹಕಾರಿ ಕ್ಷೇತ್ರಕ್ಕೂ ವಾಣಿಜ್ಯ ಬ್ಯಾಂಕಿಗೂ ಬಹಳ ವ್ಯತ್ಯಾಸ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಜನರಿಂದ ಶೇರನ್ನು ಪಡ್ಕೊಂಡು ಠೇವಣಾತಿಯನ್ನು ಮಾಡಿಕೊಂಡು ಕಷ್ಟಪಟ್ಟು ಸಹಕಾರಿ ಸಂಸ್ಥೆಗಳನ್ನು ಬೆಳೆಸಿ ಬೇಕಾದ ಜನರಿಗೆ ಅದನ್ನು ಕೊಟ್ಟು ಲಾಭವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ವಾಣಿಜ್ಯ ಬ್ಯಾಂಕುಗಳು ಸರ್ಕಾರದ ದುಡ್ಡಲ್ಲಿ ನಿಬಡ್ಡಿ ಸಾಲದ ಠೇವಣಾತಿಯನ್ನು ಯೋಜನೆಗಳ ಹಣವನ್ನು ನಿಬಡ್ಡಿಯಾಗಿ ವಾಣಿಜ್ಯ ಬ್ಯಾಂಕಲ್ಲಿ ಇಟ್ಟು ಕೋಟಿಗಟ್ಟಲೆ ಅದನ್ನು ಮಲ್ಯನಂಥವರಿಗೆ, ನೀರವ್ ಮೋದಿ ಅಂಥವರಿಗೆ ಸಾಲ ಕೊಟ್ಟು ಬಡ್ಡಿನೂ ಇಲ್ಲ ಅಸಲು ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡೋದಿದ್ರೆ ಅದು ವಾಣಿಜ್ಯ ಬ್ಯಾಂಕ್. ನಮಗೂ ಅವರಿಗೂ ಇರುವಂಥ ವ್ಯತ್ಯಾಸ ಆಯಿತು. ನಾವು ನಿಜವಾದ ಯಾರಿಗೆ ಸಾಲದ ಅಗತ್ಯತೆ ಇದೆ ಅಂಥವರಿಗೆ ಸಾಲ ನೀಡಿ ಅವರನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಸಹಕಾರಿ ಸಂಘಗಳು ಬರೀ ಸಾಲ ಕೊಡೋದು, ಬಡ್ಡಿ ವಸೂಲು ಮಾಡೋದು, ಠೇವಣಾತಿ ಪಡೆಯೋದು ಇಷ್ಟನ್ನೇ ಮಾಡಬಾರ್ದು. ವಿವಿಧ ರಂಗಗಳಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಅವರು ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದನ್ನು ಮಾಡಿಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರ ಜನರಿಗೆ ಹತ್ತಿರ ಇಟ್ಟುಕೊಂಡು ಸೇವೆ ಮಾಡುವಂಥ ಕೆಲಸ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು